ಇದ್ದೀರಿ ಆಮೇಲೆ ಈಗ ಕಾಲು ಕೊಂಡತ್ತ ಯಾನುಂಡೆ ಅವ ಸೇವೆ ಕೊಂಚ ಅವಕಾಶ ಕೊಡಬೇಕು. ಸೇವೆ ನಿನ್ನ ಸೇವೆ ಮುಗಿತಿದ್ದೆ ನಾನಲ್ಲ ಪಾಠ ಸೇವೆ ಕೊಟ್ಟು ದೂರ ನಿನ್ನ ನಿನ್ನ ಸೇವೆ ಎಂಕಾಗತ್ತೆ ದೂರ ಉಂಟು ಪೂರ ಬರ್ತಾ ಇದೆಯೇ ಅಯ್ಯೋ ಅಂತ ಒಂದು ಇದ್ದ ಪೂರ ಮಾತ್ರ ಈಗ ಆಯ ಹಾಕಿನ ಎಲ್ಲ ಅರವತ್ತರ ಮೈ ಮೇಲು ಕೈ ಮಾಡಿನ ಹಿಂಗೇನ ಈ ಪೂರ ಹಿಂದೆ ಕಿತ್ತು ನೀನ ಮೂಡಿ ಅರಮನೆಟ್ಟು ಉಂಟಾಯಿ ನಿಗತ್ತ ನಿಗಲೇದು ಹೆಜ್ಜಿ ನರದು ಮೈ ಉಂಟರ ನನ್ನ ಕನ್ನ ಎದುರು ಉಂಟರ ನಡಪ್ಪ ನಿನ್ನ ಈ ಗಾಡಿನ ಪಕ್ಕ ಓಡಾಡಪ್ಪ ನಮ್ಮ ಕೋಡಿಗೆ ಚೆಂಡ ಮೇಲೆ ನುಗ್ಗುವೆ ಅಪ್ಪಾಜಿ ಅದ ನಾನು ಕೈ ಮುಗಿದಿದ್ದೇನೆ ನನ್ನ ಅಪ್ಪೆ ಪೂಜೆ ಬರ್ತಿದ್ದಿನ ಮಂಗಳ ದೇವಿಯ ಮೂರ್ತಿ ಕೊಡ್ತಾರೆ ಮಂಗಳ ಗೌರಿಯಿಂದ ಮಂಗಳ ಗೌರಿ ಮೂರ್ತಿ ಮೂರ್ತಿ ಬೋರ್ಡು ಹತ್ತು ಈ ಅರಮನೆ ಹತ್ತು ಫೋನ್ ಕೈ ನಿಂತ್ಕೊಂಡು ಹೋಯಂತ ತಾಯೇ ತಾಯೇ ಪೂಜೆ ಮಾಡ್ತಾ ಬರ್ತಾನೆ ನೀನು ಅವು ಏನು ಗಂಡ ಮರದಿ ಪೂಜೆ ಮಾಡ್ಕೊಂಡು ಬರ್ತಾನೆ ಅಂತೀನ ಬಂಗಾರದ ಮೂರ್ತಿ ದಾಲು ಕೊಡ್ಸಿ ನನ್ನ ಅಪ್ಪೆ ಪೂಜೆ ಮಾಡ್ತಿದ್ದ ಮಂಗಳ ಗೌರಿ ಮೂರ್ತಿ ಬೋಡಿ ದಾಲ ಕೊಡ್ಸಿ ನನಗೆ ನೆನಪ ಪೂರ ಪಾಡ್ತತ್ತ ಬಸವನ ಮೇಲ್ಗು ಪಾಡ್ಲಿಕ್ಕೆ ಪೂರ ಪೂರ ಬೇಕಿದೆ ಪೂರ ಒಂಜೆ ಒಂಜಿ ಪೇರಲ್ಲಿ ಪೂರ ಪೂರ ಅಯ್ಯೋ ಪೂರ ಪೂರ ಕತ್ತದಿ ಉಡ ಈಗ ತೆಪ್ಪಳೆ ಇದ್ರೆ ತೆಪ್ಪಳೆ ಎಲ್ಲ ಬೇಗ ತೆಪ್ಪಲ ಹಾಕೊಂಡು ಪೂರ ನೆಟ್ಟನ ಒಂದು ಕೈ ಕೌ ತೆಪ್ಪರೆ ಆಗಿದೆ ಐನಂತ ಬರ್ತಂದು ಹೋಯಂದ ಓನ ಕಡೆ ಅಂತೆ ಪನ್ಪುಣತ್ತು ಪೂರ ತೀರ್ತು ಬೋಡು ಹೇಳಿ ಅಲ್ಲಿ ಆ ಮೂರ್ತಿ ಉಂಟು ಮೂರ್ತಿ ಉಂಟು ಕೊಟ್ಟು ಕೊಡು ಗೊತ್ತ ಮಾಡು ಕಡೆ ಆಶೀರ್ವಾದ ఈ కట్టుబాటు ఉండదు ఊరు దగ్గర బాధ్యత జనం ఈ ఊరు దగ్గర అంటే అంటే పాపన్న ఈ దుమ్ము మూడెత్తినాయి ఈనాడు దుమ్ము పోడ్చి ఇంత నీ కొంచెం మధ్య మీద అక్కడ ఈ మూలే ఇంతే పడితే నేను పంచి ఇల్లు కట్టుకొని అంటే ఇంటి కట్టెలు నూరు నచ్చి అదా ನಮ್ಮ చెట్ల కొనే సూర్యదే రెండు చెప్పురా ఇట్టే చెప్పండి ఎప్పుడన్నా ఇది పిదాయి చెప్పురా ఇది పిదాయి ఇది పిదాయి చెప్తున్నా కూడా చెప్పారా అవ ఇచ్చి అవుతుంది ఎక్కడ కూడా చెప్పురా ఈ రంజి చెప్పున్నారా ఏమించిగా కొలించిన ఉదయపురా అడిక్కి వచ్చా అడిక్కి మారితే ఇంకే మారితే
ಅಡಿಕೆ ಮೇಲೆ ಕಾಣು ಇದು ಇತ್ತೆ ಚೆತ್ತಂದ ಇದು ಇದ್ರೆ ಬರುವ ಇದಕ್ಕೆ ಒಂದು ಓಲುಲ್ಲ ನಮ್ಮ ದೇ ಬಿತ್ತುದುಲೆ ತೋಜುಂಡತ ಅಂಚಿಂತಿಲ್ಲ ಗಾಳಿಲ ಹೋಗು ಅಂಚಂತೆ ದೇ ಇದು చెప్పుకోడు పొద్దుతో చెప్పాడంట నేను అది అక్కడ ఇది లక్షణం దే చెప్పుడు ఏంటి ఇది చూడండి చెప్తారా దే ఇందు పొదెప్పవి వాడితే చూడు కారు కారు కరెక్ట్ ಎಕ್ಲೆಕ್ಕಾಡ್ತಾರೆ ಬೊಡ್ಪು ಬಿತ್ತನ ಮಧ್ಯಾಹ್ನ ಗಿತ್ತನ ಕತ್ತಲೆ ಇದು ಇರುವಂತ ಉಪಾಯ ಒಂದು ಉಪಾಯ ಮಾಡೋದು ಬರುತ್ತೆ ಇಂಚಿನ ಉಪಾಯ ಪುರ ಬುಡೇತಿಲ್ಲ ಮಾಡೋದು ಈ ರಾಡಿಗೆ ಒಂಜಿ ಇಂಚಾಪರ ಮೊರಟೆದ ಲೆಕ್ಕ ಮೊರಟೆದ ಲೆಕ್ಕ ಕೈ ಕಾಲು ಗಂಗೆ ಇತ್ತೆ ದೂಲೆ ಕರೆಯಲ್ಲ ಕಾರ್ನ ರಡ್ಡಿಲ್ಲ ಉಲಾಯನ್ ನನ್ನ ನಿಗರಡ ಹೋಯ್ ಅಪ್ಪಗಪ್ಪಗ ಲಕ್ಕೇರೇಜಿ ಯಾರು చెప్తుంది ಯಾರು చెప్పుడోడు ఇలా కారమ్మ తింటే మూడు చెప్పేవా నేను కోరు చెప్పుడా ఎప్పుడు కైకలు చెప్పారు మూడు కాయలు కలిపి చెప్పే నిద్ర వస్తుందా అని చెప్పావా ಅದು చెప్పేది ಮಾಡೋಡತ್ತ ಇದು ಕಂಡೇತ ಕಂಡೇ ಓ ನಾನು చెప్తునేనా చెప్పావా ನಾನು లెక్కరేజీ లెక్కరేజీ ఓయ్ 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 ಇದ್ರೆ ಬರ್ತಿದ್ದ ಒಕ್ಕ ಈಗ ಸತ್ತೋಗಿ ಇದ್ರೆ ಬರುವ ಅವನ ಹುಳ್ಳು ಕಾರದಲ್ಲಿ చెప్పాడు చెప్పావా ಅದ ಕೋಯಿಲು ಕಲಿಸೊಂದಿಲ್ಲ ಸ್ವಲ್ಪ ಅಲ್ಲ ಹಿಂಗೆ ಬೆರಿಗಟ್ಟೆ ನಿದ್ರೆ ಅಂತ ಇದಿರ್ಲಿ ಅಂಡ ಲಕ್ಕ ಇರತ್ತ ಲಕ್ಕನ ಬರ್ತದೆ ಅದ ಎನ್ನ ಬೇರೆ ಉಂಟತ್ತ ತಡೆ ಕೊಡು ನೀರಾಗೋಡು ಬತ್ತಿ ಮೇಲೆ ಕಾರ್ ತೆಕ್ಕೊಡು ಉಳಾಗಿ ಹಾಕಿ ಗುಣ ಬರ್ಕೊಡು ಕಟ್ಟಿ ಉಂಟು ಬರೀಕ್ ಹೋದು ಬದಿ ಕಟ್ಟಿ ನೀರು ಬಂದು ಬರುತ್ತೆ ಲಕ್ಕಿರೋದು ಪೂರ ಆವಡೈತಿ ನೀರು ಆವಡು ಬಸ್ ಅಡಿಕೆ ಆವಡು ಬೇಳೆ ಆವಡು ಗುಣ ನೀರು ಹೋದಾರೆ ನನ್ನ ಗುಣ 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 ಇಂಚ
ಒಂದು ಪರೀಕ್ಷೆ ಮಾಡ್ಕೊಡ್ತೀನಿ ಎಲ್ಲ ಗುಡತಿ ಎಂಚ ಅಂತ ಗೊತ್ತು ಆಂಡ ವಿದ್ವತ್ತು ಯಾನ್ ಏನೆಂಚಿನ ಅಂತ ಗೊತ್ತಾವಡತ್ತ ಇಂದು ಪರೀಕ್ಷೆ ಆವಡತ್ತ ಇದು ಬಿಡತ್ತೆ ಗೆಳೆಯರ ಸಾಹಸನ ಅತ್ತೆ ನನ್ನ ಜನ್ಮದ ದೋಷಣ ವಂಚಿನ ಗತಿಸಿ ಗುರುಮಠದ ಹೋಗಿದ್ರೆ ಹಿಂಗೆ ಗುರುಮಠದ ಬೇತೆ ಕಲ್ಪನೆ ಹಿಂಗೆ ತಾಲೋದು ಹಚ್ಚಿ ಹಿಂಗೆ ಜೀವನ ಹೊಚ್ಚಂದ್ರೆ ತುಂಬ ತೋರಿಸಿ ನೋಡ್ತೇನೆ ಅದಕ್ಕೋಸ್ಕರ ಒಂದು ದಿನ ಗುರುಕುಲು ಗುರುಮಠ ಇಚ್ಛಾನೆ ಆ ಹೊರತು ನಾನು ಕಾತೊಂದಿದ್ದೆ ಏಪ ಗುರುಮಠದ ಗುರುಕುಲು ನಿಜಂದ ಬೇರೆ ಆ ಸಮಯ ಕಾತೊಂದಿದ್ದೆ ಯಾರು ಒಂದು ದಿನ ಒಳ್ಳೆ ಕಂಡು ಲಕ್ಕಿನ ಬರೆದು ಗುರುಕುಲ ಇಚ್ಛಾನೆ ದಾಯ ಲಕ್ಕಿ ವಿಷಯ ಐತಿ ಗುರುಕುಲು ಏಪಳ ಒಂದು ಪುಸ್ತಕ ಓದೊಂದಿದ್ದೆ ಆ ಪುಸ್ತಕ ಓದ ನೋಡಿ ದೇವ ಜೋಪು ನಿಜಾನು ಅಂಡ ಯಾರೋ ಜೀವನಿದ್ದೆ ತೆನ್ನಂತಿನ ಯಾರು ಈ ಪುಸ್ತಕದ ದಾನವನ್ನು ವಿಶೇಷವಾಗಿ ಮಸ್ತಕವು ಬರ್ಕೊಂಡು ವಸ್ತುವನ್ನು ತೆರೆದು ಗುರುಕುಲ ಇಜ್ಜಂದಿತ್ತಿನ ಕೊಡ್ತಾನೆ ಕಾತದೆ ಆ ಪುಸ್ತಕ ಓದುತ್ತಿ ರಾಯಗದಂಡ ಒಂದು ವ್ಯಕ್ತಿ ಸಾಧನೆವಂತನಣ್ಣ ಕಾಮರೂಪಿಣಿ ವಿದ್ಯೆ ಪಂಡವು ಮಾಂತರಗಳ ಅನುಗ್ರಹ ಹಾಪಿದೆ ಆ ಕಾಮರೂಪಿಣಿ ವಿದ್ಯೆಯನ್ನು ಕಲ್ಕೊಂಡಾಗ ಕಾಮರೂಪಿಣಿ ಪುಸ್ತಕನೇ ಓದೋದು ಆಯ್ಕೆ ಮಾಡೋದು ಆ ಪುಸ್ತಕನ ಓದಲು ಬರ್ತರು ಎಂಟು ಪುಸ್ತಕಗಳಲ್ಲಿ ವಿಷಯ ತಿಳಿದು ಬರ್ತೇವೆ ಯಾನು ಓದೋದಿ ಪ್ರವೃತ್ತಿಗೆ ಎಂಕಲು ಮಾಡತ್ತ ಇದ್ರೆ ಪ್ರತಿ ಕರಡಿವಿ ತೈ ತಕ್ಕನಲ್ಲಿ ಕುಂದಿತ್ತ ಬೆನ್ನು ತೀರಿದ ಎಂಕಲಾದ ಮುಂಚೆ ಆಸೆ ಅಂಡಿ ಈ ಕಾಮರೂಪಿ ವಿದ್ಯೆಗೆ ಆ ರೂಪವನ್ನು ಮಂತ್ರಿ ಸಾಧ್ಯ ಉಂಟು ಆಯ್ಕೆ ಮಾಡೋದು ಕರಡಿಯಾಗಿ ಯಾವನ್ನ ನೆಲೆ ತಂದಿತ್ತೆ ಅವೇ ಬರ್ತದ ಗುರುಕುಲ ಆಗಮನ ಮಠಕ್ಕಾಣಿ ಗುರುಕುಲ ಬರ್ತೀರಿ ಅಂಚಿಂಚಿ ತಿಳಿಯರಿ ಎರಡತ್ತರಿ ಕರಡಿ ದೊಡ್ಡ ನಂತಿನ ತಿಳಿಯರಿ ಎಂಗೆ ಶಾಪ ಬರೆಯರಿ ಎಂಚ ಯಾನು ಓದಿನ ಪುಸ್ತಕನು ಈ ಓದದ ಮಸ್ತಕನು ಸ್ಥಾಪನೆ ಅಂತಂಡ ಈ ಕರಡಿಯಾದ ನಡೆದ ಈ ನಮಗ ಕರಡಿಯಾದ ಇಂಚ ಶಾಪ ಬರೆಯರಿ ಗುರು ಶಾಪ ಯಾನು ಸುರುಡೆ ಬಂಡೆ ಗುರುದ ಮೊದಲ ಶಾಪ ಬೇತದ ಲಜ್ಜಿ ಗುರು ಶಾಪ ಎಂಕ ದಿಕ್ಕಂಡಿ ಆಯ್ತು ಹತ್ರ ಗುರು ಶಾಪದ ಹತ್ರ ಗುರುಕುಲ ಕಾರ ಮುಂದೆ ಗುರುನ ಕೇಳಿ ಸ್ವಾಮಿ ಏನು ತೆಂಗೆ ಶಾಪ ಬರೆಯರಿ ಯಾನು ಚಂದ್ರಸೇನಾದಿದ್ರೆ ನಾನು ಜೀವನ ಉದ್ದಗಲ ಯಾನು ಕರಡಿಯಾದೇ ಕೂಡ ಇದಕ್ಕೆ ದಾಯ ಪರಿಹಾರ ಇಚ್ಛೆ ಸ್ವಾಮಿ ಕೆಣಗ ಗುರುಕುಲ ಬಂದಂತಿರ ಪಾತ್ರ ಬಾಳೆ ಚಂದ್ರಸೇನ ಈ ವಿಷಯ ನಿಕ್ ಎಂಕ್ ಅತ್ತಂದ್ರೆ ಮೂಜನ ತಾಯಿ ಒಂದು ವ್ಯಕ್ತಿ ಅತ್ತಂದ್ರೆ ನಾಲ್ಕನೇ ಒಂದು ವ್ಯಕ್ತಿಗೆ ಏಪ ಈ ವಿಷಯ ಗೊತ್ತಾಗ್ಬಿಡ ಆನೆಗೆ ನಿನ್ನ ಈ ಕರಡಿ ರೂಪದ ಬಾಬುಡು ಈ ಕುರೂಪ್ಯಾಪ ಮಗ ನಿಂಚ ಪಂಡೆ ಅಣ್ಣ ಗುರುಕುಲ ಬಣ್ಣ ಶಾಪದ ಪಾತ್ರವನ್ನು ಕೇಳಿದ್ರಿ ದಾನ ಕೊಂಚ ಯೋಜನೆ ಬಿಟ್ಟು ಯೋಚನೆ ಬೇತದಲ್ಲತ್ತು ಕರಡಿ ಆದಿಪ್ಪು ನಡೆದು ಒಂದು ಪ್ರಾಣಿ ಆದಿಪ್ಪು ನಡೆದು ಕುರೂಪಿ ಆದಿಪ್ಪು ನಡೆದು ಅಪಗಡ ಈ ಶಾಪ ಬುದ್ಧಿ ನೇತೆ ಮುಕ್ತಿ ಕೊಲೆ ಬಂದು ಕುರೂಪಿ ಆದಿಪ್ಪು ಬಂದು ಗುರುಕುಲ ಪಾದ ಬಿಟ್ಟು ವಿಜ್ಞಾಪನೆ ಮಾಡ್ಕೊಂಡೆ ಅವೇ ಪ್ರಕಾರವಾಗಿ
ಯಾನು ಚಂದ್ರಸೇನಾದಿತ್ಯನಂಜಲಿ ಯಾನು ಕುರುಶಾಪದ ಹತ್ರ ಪಾಪಣ್ಣೆ ಅದು ಇನಿ ಈ ಭೂಮಿ ತನಕ ಬದುಕೊಂಡು ಅಣ್ಣ ಅವತ್ತು ಚಂದ್ರಸೇನಿ ಯಾನು ಮಗಧೇಶ್ವರ ಮಗಳು ಗುಣಸುಂದರಿ ಜನರು ಕೈ ಬತ್ತದು ಕುರುಪಿಯಾನ ಜನರು ಬತ್ತಲು ಛೇ ಯಾ ಮುಂಜಾನೆ ಈ ಪುಣ್ಯ ಜೋಪಲು ಛೇ ಈಡ ಮಕ್ಕಳ ಮುಂದುವರಿತಿರುತ್ತಾ ಗುಣಸುಂದರಿ ದಾಳ ಯೋಚನೆ ಮಧ್ಯೆ ಯಾನು ಕುರುಪಿಯಾನ ಜನರ ಜೊತೆಗೆ ಯಾನು ಕರಿಮಣಿ ಕಟ್ಟಣ ಬರ್ತದೆ ಕನ್ನಡ ನೀರ್ಲ ದೀಜ ಸಂತೋಷಡು ಕರಿಮಣಿ ಕಟ್ಟಿ ಅಪಗಣ ಒಂದು ಪಾತ್ರ ತೆರೆಗೆ ಬಂತೇವೆ ಏನ ಮನಸ್ಸಿನ ತೆರಳಿಗೆ ಪೊನ್ನ ಮನಸ್ಸಿನ ತೆರೆ ಸಾಧ್ಯತೆಗೆ ನೀರಿನ ಗೋಪುರ ಮೀನಿನ ಪದ್ಯನಾಳ ನಾಡು ಬತ್ತಲಿದೆ ಪೊನ್ನ ಮನಸ್ಸಿನ ಏನಾಗಲೇ ತೆರೆ ಸಾಧ್ಯತೆಗೆ ಅಪಗ ಈ ಗುಣ ಸುಂದರಿ ದಾದೋದ್ದೇಶ ಬರ್ತಾಳೆ ಹಿಂಗ ಅರ್ಥ ಮೇ ಗುರುಪಿ ಪಾಪಣ್ಣಿ ಮೇರ ಮದಿ ಬೇಡಂದ ಬದುಕುಡು ದಾಳಾ ಮಾಡ್ಕೊಳ್ಳಿ ಬಂದದಿ ಎನ್ನದೇ ಎರಡು ಕೈ ಪತ್ತಾಲ್ ಬತ್ತಿಪ್ಪಡು ಆಯ್ಕೆ ಬಡಾಗಿ ಅಲ್ಲ ಗುಣ ಪರೀಕ್ಷೆ ಮಾಡ್ಕೊಡು ಪಾಪಣ್ಣ ಏನಿದ್ದೀನಿ ಹೇಳು ಕೊಡಲು ಚಂದ್ರಸೇನಿ ಮಸ್ತ್ ಕೊಡ್ತಿಪ್ಪರ ಸಾಧ್ಯತೆ ಒಂದು ಮೂಜಿಗಳಿಗೆ ಮಾತ್ರ ಈ ರೂಪ ಹೊಡಿತರ ಸಾಧ್ಯ ಉಂಟು ಆಯ್ಕೆ ಬಡಾಗಿ ನೀರಿಗೆ ಬಡ ಸುಧವರಿಗೆ ಮಾತಾಡಿ ಬೈಕ್ಲ ಗುಣ ಸುಂದರ ಗುಣ ಪರೀಕ್ಷೆ ಮಾಡ ಹಂಚ್ಕೊಳ್ಬೇಕು ನೀರಿಗೆ ಮಾಡೋದು ತುದ ಬರೀಕೆ ಬರ್ತದೆ ನೀರು ನಿಂಜ ಬರೋದು ಸುಮ್ಮನೆ ಅವೇ ಬರ್ತದೆ ನಾನು ಇಡೇ ಮತ್ತೆ ನಿನ್ನ ಬಗ್ಗೆ ಮತ್ತೆ ಕೇಳ್ತೇನೆ ಎಲ್ಲ ಬಗ್ಗೆ ಅಂದಪ್ಪ ಈ ದಿನೋಳ ಸುಲಿಗೆ ಬರ್ಬೇಡಿ ಅಂದು ನೀರಿಗೆ ಕೊಡೋದು ಬರ್ತೇವೆ ಅಂತ ಅದೇ ನಿನ್ನ ಬಗ್ಗೆ ಇನ್ನು ನೆರೆಕರದಲ್ಲಿ ಪಾತ್ರ ಮಾಡಿರಿ ಅದು ಬರ್ಬೋದು ಬೇಕಾಗ್ತದೆ ಗುಣ ಸುಂದರಿ ಎಲ್ಲ ಪುದರ್ಲೆ ಗೊತ್ತಾಗ್ತದೆ ನಿನ್ನ ಪುದರ್ ಗೊತ್ತಾಗ್ತದೆ ಗುಣ ಸುಂದರಿ ನೀನು ಸುಣ್ಣಗ ಒಂದು ಜೊತೆಗೆ ನೀನು ಒಂದು ಬರ್ಬಿರುತ್ತ ಬ್ರಹ್ಮದೇವರು ಸೃಷ್ಟಿಡು ಎನ್ಮೆಲ್ಲ ಏನು ಬಗದಾದು ನೀನು ಬರ್ತೈತಿ ಕೆತ್ತನಲ್ಲಿ ಬರ್ದು ಕೆತ್ತೇನೆ ಮೆತ್ತನಡೆ ಮೆತ್ತೇನೆ ಅಚ್ಚಿ ಕಟ್ಟಾದ ನೀನು ಮುಂದೆ ಬಂತೇವೆ ಅಂಬಳಿಗೆ ಅಂತೆ ಮಿತ್ತ ಮೆರಿಲೋ ಕಡೆಗೆ ಜನರಿಗೆ ಬ್ರಹ್ಮ ಎಗುರಶ್ಮಿಗೆ ಮಂಜುಭಾಷೆ ಮನ್ಮಥನ ಮಡದಿ ರತಿ ಅತಿ ತೆಲುವಿಗೆ ಆ ರತಿನ ಪಡ್ತೀನಿ ಕಾರುಗಟ್ಟಡು ಅಯ್ಯೋ ಅಚ್ಚ ಕೂಡ ಮುಚ್ಚಪ್ಪ ರೂಪ ಬಂದ ನೀನು ರೂಪ ಈ ರೂಪ ಇಂಕ ತೆಗಿನ ಅಪರೂಪ ಅಂತ ಅದೇ ನೀನು ನೀನು ಗುಣ ಸುಂದರಿ ಗುಣ ಪೋಳೆ ಇಂತ ತಾಯ ಬಂಡೆ ನಿನ್ನ ಗುಣ ತುನಗ ನಿನ್ನ ನಡತೆ ತುನಗ ಒಂದು ಜೊತೆ ಮಾಡಿ ಇಂಚ ಬೋಡು ಇಂಚ ಆನೆ ಅಂತಿರ್ತೆ ಕುಳ್ಳೆ ಕಂಡ ನಕ್ಕಿಯ ಸುಧಗರಿಗೆ ಬತ್ತ ಮೋಣ ತೆಗಿಯ ಒಂದು ಕಡೆ ನೀರು ಬಂದು ನಿನ್ನ ಕುಡಿಸಿದ್ದಾರೆ ಪದಾಟಿಲು ಪುರ ಓಡೆ ಅಂತ ಅದೇ ಗುಣ ನಾನು ಈ ಪಾತ್ರ ಮಾಡ್ಬೇಕು ಈತ ದಿನದ ಬುಕ್ಕ ಈಗ ನೀರು ಕೊಂಡು ಬಂದಿಲ್ಲ ನಾನು ದಿನನಿತ್ಯಲ್ಲ ನಾನು ಪಾತ್ರ ಕಾಕೊಂಡಿದ್ದೆ ಹೌದಾ ಇದು ಅಂದ್ರೆ ಪೋರ ಪಾತ್ರ ದಿಕ್ಕು ಬಾಯಿ ಇನಿ ಕಾತಕರು ನಿನ್ನ ಪಾತ್ರ ಬಂದಲೆ ಓ ಗುಣ ನೀನ ರೂಪವನ್ನು ಯಾರು ಮನಸ್ಸು ಅಣ್ಣ ಒಂದು ಪಾತ್ರ ಮಾಡ್ಬೇಕು ದಾದ ನಿನ್ನ ಗಂಡನಿ ಆ ಕುರೂಪಿ ಕೈ ತಂದಿದ್ದೆ ಅಂಚ ಪಾತ್ರದಲ್ಲಿ ಕೈ ತಂದಿದ್ದೋರು ಒಂದು ಕೈ ತಟ್ಟೆ ಪುಳ್ಳೆ ಕಣ್ಣಲಕ್ಕೆ ಮತ್ತೆ ನಾಲ್ಕು ಹೋಗಿ ಆದ್ರ ಮೇಲೆ ಯಾರು ಬರ್ತೀರಿ ಅಂದತ್ತ ಅಂಚಿನ ಕುರೂಪಿನೊಟ್ಟಿಗೆ ಈ ದಾದ ಜೀವನ ಮಾಡ್ಕೊಯ ಅಂಚಾದಿ ಗುಣ
ನಿನ್ನ ರೂಪಣ ಬೇರೆ ತಿಳಿಯಾಮಿ ಮನಸ್ಸೋತ್ತದೆ ಅಂಚಾದಿ ಮನಸ್ಸಿನೊತ್ತೆ ನಂದಿಗೆ ತಿರುಗಾವಣ ಹಾಗೇ ಉಂಟು. ಎನ್ನ ಮಾತನುಳ್ಳೀನುತ ಎಂದನು ಗುಣವತಿ ಚಂದವೇ ಪರಮನೆಯು ಪೂರ್ಣಿ ಚಂದವೇ ಪರಮನೆಯು ಅದೇ ರೀತಿ ಯಾವೆಲ್ಲ ಮರ್ಯಾದಕ್ಕೂ ಕೈ ಮುಗಿಯುತ್ತೆ ಹೇಗೆ ಆಟ ನಿನ್ನ ಮದುವೆಯಲ್ಲಿ ಅವನ ಮನೆ ಅಂತ ಅಂದ ಮಲ್ಕೊಡ ಇನ್ನು ಬೇರೆನೇ ಮಲ್ಕೊಡು ಏನಿಲ್ಲ ಆಟ ಈ ಪಟ್ಟ ಹಾಕ್ತೇನೆಂಚಿನ ಈ ಕೊಲ್ಲುಳ್ಳ ಅಂದ ಇನ್ನ ಸುಖಬೋಡು ಎಲ್ಲಂತ ಮನಸ್ಸು ಬಂತು. ಮಾತಿರ್ಬೇಕಲ್ಲ ಒಂದು ಕಾಲ ವ್ಯವಸ್ಥೆ ಹೆಚ್ಚಿನದು ತುಯ್ಯರ ಬೋಡು ಅದೇ ನಾನು ಬೇಕವೆಲ್ಲ ನೆತ್ತಿ ಕಟ್ಟಿರಂಚಿನ ಕರಿಮಣಿ ಉಂಟು ಲೋಕದೊಂದು ಪಾತ್ರೆ ಉಂಟು ಮರಣ ಎಂದು ಬೈಕೊಂಡ ನರಕ ಆದ್ರೆ ಪಡೋದಿಲ್ಲ ಈಗ ಕೈ ಮುಗಿದು ಪಟ್ಟು ನಿಂತೆ ಇದು ಒಂದು ಪಾತ್ರ ಬಂದದ್ದೆ ಬರಲಾರಿನ ಬಯಕದ ನರಕ ಸುಖದಿಕ್ಕೊಂದು ಯಾರೊಂದಿಗೆ ನಿನ್ನನ್ನ ತಂದ ಪೂರ್ವದ ಪುಣ್ಯಜೋಕಲು ಕುರುಪಿನ ಮದಿಮಾಂಡ ನಿಕ್ಕದಾದ ಸುಖದಿಕ್ಕೊಂದಿಯ ಚೆನ್ನಲ್ಲೇ ಬಂದು ಪಟ್ಟರಂತ ಕೈಟೊಂಜಿ ಕೋರು ಗಟ್ಟಿಯಲ್ಲಿದ್ದಂತೆ ಅವು ಮಾತ್ರ ಗೂಡು ಬೆಂಡು ಆದ ರೂಪ ವಿಕಾರ ಉಂಟು ಎರಡೇ ಪಾತ್ರೆ ಪಡ್ತೇನೆ ಇನ್ನ ಲೆಕ್ಕಲಾರ್ನ ಮನಸ್ಸೀತು ವಿಕಾರ ಇಚ್ಚಿ ಹುಲ್ಲುದ ಮನಸ್ಸಾರ್ನ ಪಾತ್ರ ಬರಡ ನಿನ್ನ ಗುಣನು ತೋದಾಗ ಎಂಕ್ ದಾಯಿಗಿಂತ ಈ ಮನ್ಕೊಂಡ ಅಣ್ಣ ಒಂದು ಬೈಕ್ ಲೈನ್ ಸಂಪತ್ತಿನ ಬೈಕ್ ಜಾಲ ಐಶ್ವರ್ಯ ಬೈಕ್ ಜಾಲ ಒದ್ದೆ ಬಂಗಾರ ಕೊಡುದು ಬೈಕ್ ಜಾಲ ಕೈ ಪತ್ತನ ಕಂಡೋಡಿ ಹೊರಲು ದಯಾದಿಪ್ಪೋಡು ఆయన ಪಟ್ಟು ಪುರೋಡ ದಿನ ಕಲಿಯೋಡು ಇಂಥ ಪುಣ್ಯನೊಳಗೆ ಎಲ್ಲ ಪುಣ್ಣೋಡು ದಿನ ಕಲಿತೊಂದುಳ್ಳ ಪುಣ್ಯ ನಿನ್ನ ಬದುಕಿನ ಬಗ್ಗೆ ಎನ್ನದಾಗ ನಿನ್ನಂಚಿನ ಪುಣ್ಯ ಕಂಡ ಪುಣ್ಣಗೆ ಈ ಪರಿಸ್ಥಿತಿ ಬರೋಲಿಯಾ ಅವಡೇ ಈಗ ಅತಿ ಬೇಜಾರಪ್ಪನಿ ಬಂದ ఆయన ಕೈಕಾಲು ಅಲ್ಪ ಗಾಯ ಬುರ ಅವು ದೇಸಿ ಅದ ದೇಸಿ ತೊಂದುಂಡು ಆಯ ಕೋಪುಣ್ಣೆ ಕೋಲು ದಾದ ಕೋಲಿ ದಿನದ ನರಕರಿಗೆ ಸಾಧ್ಯ ಐತಿ ಅಂಚಾದಿ ಯಾನಿ ಪಾತ್ರ ಮಾಡ್ತೆ ನಿನ್ನಂಚಿನ ಪೊನ್ನು ಏನಂಚಿನ ಜವನ ರೊಟ್ಟಿ ಕೊಡು ಎನ್ನಂಚಿನ ಪೊನ್ನಗಂಡ ಜವನ ರೊಟ್ಟಿ ಕೊಡು ಅಂಚಾದಿ ನಿನ್ನ ರೂಪಣ ಬೀರಿದಿನ ಮನಸ್ಸೋದ್ರೆ ಅಂಚಾದಿ ನಿನ್ನ ಕಂಡರೆ ನನ್ನ ಬದುಕಿಂಡ ಆಯ ಮಸ್ತ್ ದಿನ ಬದುಕೈ ಈ ಮೂಜಿದ ದಿನ ಬದುಕು ಬುಕ್ಕಾಯ ಹಂಚಿ ಕೊಟ್ಟ ಕೈ ಕಟ್ಟುದು ಅಂಚಾದಿ ఆయన బతుకు వచ్చి నేను మదివేది నేను కొల్లూద మహారాణి లేక ಸಂತೋಷ ಇದ್ದಿದ್ದು ಆರೋಗ್ಯಕ್ಕೆ ಬದುಕೆ ಅಂತ ಸುಖ ಉಂಟು ಸಂತೋಷ ಉಂಟು ಪಾತ್ರ ಬಂದೆ
ಪಾತ್ರೆಗಳು ಹಾ. ನರಮಾಡಿ ಪಾತ್ರೆ ಲೆಕ್ಕಲೆ ಪಾತ್ರೆಗಳು ಏನು? ಇಂಚ ಪುರ ಪಾತ್ರೆ ಮಣ್ಣನ್ನು ಮಾಡ್ತೇವೆ ನೇ ಮಡಿಗಾಡಿಸಿ ಮಾಡ್ತೆ ನೀರು ಮತ್ತೊಂದು ಸಾಧಿ ಬಿಡ್ಲಿಕ್ಕೆ ತೊಟ್ಟಿ ಮೀರಿದ ಮಾತಾಡಬಲ್ಲಿ ನೀರ್ಲ ಪಾತ್ರೆ ಮೇಲೆ ಇಂಚ ನಿನ್ನ ಪಾತ್ರ ತಾನೇನೋ ಬಾರಿ ಸ್ವರ ಹೇಳ್ತು ಮಾತಲ್ವಾ ಯಾರು ಆಡಿ ನೀ ಬಂದು ನೀರ್ನ ಪೌರುಷ ಇಲ್ಲ ఇప్పుడు ಮೂಳಕ್ಕೆ ಆಡೋರಿ ಮನಸ್ಸು ಬಂದಿಲ್ಲ ತಾಳ ಮಂಟ ಬಂದ್ಬಿಡು ಸೋದದ್ದು ಗರ್ಭೆ ಒಣ್ಣೊತ್ತಿ ಮನಸ್ಸು ಮಂತಲ್ಲ ದಾದ ಮಾಡ್ಕೊಂಡು ಗೊತ್ತುಂಟ ಹಾ, ಬರು. ಲೋಕಡೊಂದು ಪಾತ್ರೆ ಉಂಟು ಎಂದಿನ ಒಣ್ಣು ಮುಗಿಂಟಲಿನ ಪಾಲು ಮಾರಿ ಅದು ಬರುವಲ್ಲ ಒಂಜಿ ಪಾತ್ರ ಉಂಟು ಹಾ. ಇತ್ತ ಮಾರಿ ಒಂಜಿ ಪೋತ್ರ ತಮ್ಮಳು ಹಾ. ಹೆಂಗ್ ನಿಂತಿ ಬಂದಾಗ ಹಾ. ನಿನ್ನ ಕಂಡನಿ ಹಾ. ಸಾದಿನಿಗೆ ದಿಕ್ಕಿ ಹಾ. ಆಡ ಮಾತಲ್ಲಿ ಪಾತ್ರ ಮಾತ್ರ ಹೋಗ್ತೀನಿ ಹಾ. ಆನ ಸ್ವಾಮಿ ಹೋಯ್ತದೆ ಆನ ಮಂಡಿಗೆ ನಿನ್ನ ಕಂಡನೆ ಕೇಳ್ತೆ ಅಯ್ಯೋ ದೇವರೇ ಸಿಕ್ಕಿದ ಕಂಡನಿಜ್ಜಿ ಅಯ್ಯೋ ನನ್ನ ಕಂಡನಿ ಅವನು ದೇ ದಾಯಿ ಮಾಡ್ತಾರೆ ನಿನ್ನ ಕಂಡನಿ ತಮ್ಮಯ್ಯ ಓಲೆ ಇತಿ ಓಲೆ ದೇರೆ ಇತಿ ಓಲೆ ಇತಿ ತಾನ ಪೂಜಿ ಮುಟ್ಟಾಗಿ ಬರುಂಚಿ ಆಲಾಪನೆ ಇತಿ ಗೊತ್ತಾಗ ಬರ್ಲಿ ಮಂಡೆ ಬಂದಿ ಕೊಡ್ತೆ ಏನು ಮಂಡೆ ಬಿಡೋದು ಬೇಡ ಬೇರೆ ನಾನು ತೆರಿಗೆ ಹಾಕ್ತಿದ್ದೀನಿ ಓಯ್ ಸ್ವಾಮಿ ಅಕ್ಕಲೆ ಅಂದು